ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಮೈದಾನದಲ್ಲಿ ನಡೆದಂತಹ ಫಾದರ್ ಮುಲ್ಲರ್ ಸ್ಕೂಲ್ ಅಂಡ್ ಕಾಲೇಜ್ ಆಫ್ ನರ್ಸಿಂಗ್ನ ವಾರ್ಷಿಕ ಕ್ರೀಡಾಕೂಟ ಇಗ್ನೈಟ್ 2K19 ಅದ್ದೂರಿ ತೆರೆ ಕಂಡಿತು. ಈ ವೇಳೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಮಾತನಾಡಿ, ಕ್ರೀಡಾಕೂಟದ ಆರಂಭದಲ್ಲಿದ್ದ ಸಂತೋಷ ಕಾಣುತ್ತಿಲ್ಲ. ನಿಮ್ಮ ಮುಖಗಳು ಧೂಳು ಮತ್ತು ಬೆವರಿನಿಂದ ಕೂಡಿದೆ. ಬೆಳಿಗ್ಗೆಯಿಂದ ನೀವು ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ದೀರಿ. ಎಲ್ಲರಿಗೂ ಪ್ರಶಸ್ತಿ ಬಂದಿರುವುದಿಲ್ಲ. ಪ್ರಶಸ್ತಿ ಪಡೆದವರು ನಿಮ್ಮ ಸ್ನೇಹಿತರು. ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಬೇಕು ಎಂದು ಹೇಳಿದ್ರು. Morning, the faces were all cheerful, colorful, smiling, but now faces have faded away with sweat, with the dust, and also some kind of tiredness. But this is a part of life. If you are tired, certainly you need rest. But before that, you have to be cheered again as you get the prizes. When others get prize, you should be happy. If you have lost, again you should be happy. Because after all, we are here as friends and not as enemies. ಬಳಿಕ ಬೆಳಗ್ಗಿನಿಂದ ನಡೆದ ಹಲವು ಸ್ಪರ್ಧೆಯ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಉಪ ಪ್ರಾಂಶುಪಾಲರಾದ ವಿಕ್ಟೋರಿಯಾ ಡಿ ಅಲ್ಮೇಡಾ, ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಜಾಸ್ಮಿನ್ ಸರಿತಾವಾಸ್, ಸ್ಪೋರ್ಟ್ಸ್ ಕಮಿಟಿಯ ಕೋಆರ್ಡಿನೇಟರ್ ಅಬಿನ್ ಕುರಿಯಾಕ್ರೋಸ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.